ನಮ್ಮ ದೇಶದ ಅನೇಕ ರಾಜಕಾರಣಿಗಳು ನಮ್ಮ ರಾಜ್ಯ ಸಿದ್ದರಾಮಯ್ಯನವರು ಹೇಳ್ತಿರ್ತಾರೆ, ಏನು ಸ್ವಾತಂತ್ರ್ಯಕ್ಕೋಸ್ಕರ ಯಾರಾದರೂ ಬಲಿದಾನ ಮಾಡಿದಾರ? ಹುಟ್ಟಿರಲಿಲ್ಲ, ಹುಟ್ಟಿದ್ರೆ ಬಲಿದಾನ ಮಾಡ್ತಿದ್ದ. ನಾವು ಆ ಸಂದರ್ಭದಲ್ಲಿ ಹುಟ್ಟಲಿಲ್ಲ ಅನ್ನೋದು ಭಗವಂತನ ನಿಯಮ. ಹುಟ್ಟಿರೋರು ಎಷ್ಟು ಕಾಂಗ್ರೆಸ್ನವರು ಬಲಿದಾನ ಮಾಡಿದ್ರು, ಬಲಿದಾನ ಆಗಿರೋರ ಹೆಸರಲ್ಲಿ ಹೆಸರಿನಲ್ಲಿ ಕಾಂಗ್ರೆಸ್ನವ್ರು ಎಷ್ಟು ಅಂಗಡಿ ಇಟ್ಕೊಂಡಿದ್ದಾರೆ ಅಂತ ಇಲ್ಲಿರೋರಿಗೆ ಚೆನ್ನಾಗಿ ಗೊತ್ತು. ಗಾಂಧೀಜಿ ಹೆಸರಿನಲ್ಲಿ ಊರೂರಲ್ಲಿ ಅಂಗಡಿ ಇಟ್ಕೊಂಡಿದ್ದಾರೆ. ಗಾಂಧೀಜಿಗೆ ಯಾರಾದ್ರೂ ಅತ್ಯಂತ ದೊಡ್ಡ ಪಾಪ ಮಾಡಿದ್ರೆ ಗಾಂಧೀಜಿ ವಿಷಯದಲ್ಲಿ ಅದು ಕಾಂಗ್ರೆಸ್ನವರೇ. ಈ ಸಿದ್ದರಾಮಯ್ಯನವ್ರಿಗೆ ಯಾವತ್ತೂ ಅರ್ಥ ಆಗೋದಿಲ್ಲ ಅನ್ಸತ್ತೆ. ನಾವು ಹುಟ್ಟಿರ್ಲಿಲ್ಲ, ಹಾಗಾಗಿ ಬಲಿದಾನ ಮಾಡಲಿಲ್ಲ ಅನ್ಸತ್ತೆ. ಬಲಿದಾನ ಮಾಡೋ ಅವಕಾಶ ಬಂದಾಗ ನಮ್ಮ ಸಂಘಟನೆಯವರು ಮಾಡಿದ ಬಲಿದಾನ ಇನ್ಯಾರು ಮಾಡಿಲ್ಲ ನಮ್ಮ ದೇಶ ಸ್ವಾತಂತ್ರ್ಯದ ರಕ್ತ. ತುರ್ತು ಪರಿಸ್ಥಿತಿ ದಿನಗಳಲ್ಲಿ ಆಮೇಲೆ ಜೈಲಿಗೆ ಹೋಗೋದವರಲ್ಲಿ ಅತ್ಯಂತ ಜಾಸ್ತಿ ಜನ ಹೆದರ್ಕೊಂಡು ಕರ್ನಾಟಕದ ರಾಜಕಾರಣಿಗಳು ಊರೂರು ಅಲ್ದಾಡ್ತಾ ಇದ್ದಾಗ ಅವ್ರಿಗೆ ಧೈರ್ಯ ಕೊಟ್ಟು ಅವ್ರನ್ನ ರಾಜಕೀಯ ಕ್ಷೇತ್ರದಲ್ಲಿ ಉಳಿಸಿದ್ದು ಇದೇ ಬಿಜೆಪಿಯವರು, ಇದೇ ರಾಷ್ಟ್ರೀಯ ಸಂಘದವರು. ಇದನ್ನು ಖಾಸಗಿಯಾಗಿ ಹೋಗ್ತಾರೆ. ಇವತ್ತು ಕಾಂಗ್ರೆಸ್ ಅವ್ರು ಕೂತಿದ್ದಾರೆ, ಅದು ಬೇರೆ ಪ್ರಶ್ನೆ ಅಂತಲ್ಲ. ಆದ್ರೆ ಅವತ್ತು ಹೆದರಿಕೆ ಇದ್ದಂಥ ದಿನಗಳಲ್ಲಿ ಅವ್ರಿಗೆ ವಿಶ್ವಾಸ ಕೊಟ್ಟು ತಲೆ ಕೆಡಿಸ್ಕೊಬೇಡಿ, ನಿಮ್ಗೆ ಉಳ್ಕೊಳಕ್ ಮನೆ ತೊಡಗ್ತೀವಿ, ನಿಮ್ಗೆ ಊಟದ ವ್ಯವಸ್ಥೆ ಮಾಡ್ತೀವಿ, ಆಂದೋಲನ ಮಾಡಕ್ಕೆ ನಿಮ್ಗೆ ಜನ ಕೊಡ್ತೀವಿ ಅಂತ ಅವ್ರಿಗೆ ಆಶ್ವಾಸನೆ ಕೊಟ್ಟು ಅವರನ್ನು ಈ ಪ್ರಜಾಪ್ರಭುತ್ವದಲ್ಲಿ ಜೀವಂತ ಇಟ್ಟಿದ್ದು ಇದೇ ಬಿಜೆಪಿಯವರು, ಇದೇ ರಾಷ್ಟ್ರೀಯ ಸ್ವಯಂಸೇವಕ ಸಂಘದವರು. ಇದನ್ನು ಖಾಸಗಿಯಾಗಿ ಒಪ್ಕೊಳ್ತಾರೆ ಅಂತಾನೆ. ಹಾಗೆ ನಾವು ಕಾಂಗ್ರೆಸ್ ಮುಕ್ತ ಅಂತ ಹೇಳಕ್ಕೆ ಅಂತ ಹೊರಟಾಗ ನಾವು ಹೊರಟಿದ್ದ ಪಕ್ಷದಿಂದ ಮುಕ್ತ ಅಂತಲ್ಲ. ವಿರೋಧ ಪಕ್ಷದಲ್ಲಿ ನಾನು ಆದಾಗ ಹೇಳಿದಾಗ ಒಂದು ವಿರೋಧ ಪಕ್ಷ ಇರಬೇಕು, ಸಮರ್ಥವಾಗಿರ್ಬೇಕು. ಈ ಥರ ಅಲ್ಲ, ಸಮರ್ಥವಾಗಿರ್ಬೇಕು ಅನ್ಸಲ್ಲ. ನಮಗೂ ಆಸೆ ಇದೆ, ಎದುರುಗಡೆ ಒಬ್ಬ ಒಳ್ಳೆ ಕುಸ್ತಿ ಆಡೋನು ಬರಬೇಕು. ಒಳ್ಳೆ ಕುಸ್ತಿ ಆಡೋನು ಬಂದರೆ ಎದುರುಗಡೆ ನಮಗಾಗೋ ಲಾಭ ಏನು ಅಂತ ಕೇಳಿದ್ರೆ ನಾವು ಜಾಸ್ತಿ ಕಲಿತೀವಿ, ನಾವು ಹೊಸದು ಕಲಿತೀವಿ. ಇಲ್ಲದಿದ್ರೆ ನಾವು ಹೇಗಾಗ್ತೀವಿ ಅಂದರೆ ನಡೆಯುತ್ತೆ, ಮ್ಯಾಚಿಂಗು ಗೆಲ್ತೀವಿ, ಹಳೆಯದರಲ್ಲೇ ಇರ್ತೀವಿ ಅಂತ ಹೇಳಿ. ಹಾಗಲ್ಲ ಅಂತ ನಾವು ಇವತ್ತು ಮುಕ್ತ ಅಂತ ಹೇಳಿದ್ರೆ ಆ ಯೋಚನೆಗಳಿಂದ ಮುಕ್ತವಾಗಿರ್ತಕ್ಕಂಥ ದೇಶ, ಸಮಾಜ, ಆಡಳಿತ ವ್ಯವಸ್ಥೆಯನ್ನು ನಾವು ಮುಕ್ತಾಯ ಮಾಡಬೇಕು. ಏನು ತಗೊಂಡು ಬಂದರು ಅಂತ ಕೇಳಿದ್ರೆ ಈ ದೇಶದಲ್ಲಿ ಒಂದು ಪಶ್ಚಿಮದ ಮಾಡೆಲನ್ನು ತಗೊಂಡು ಬಂದರು. ನಮಗೆ ಹೊಂದದೇ ಇಲ್ಲ ಅದು. ನಮಗೆ ಬೇರೆಯವ್ರದ್ದು ಹೊಂದೋದಿಲ್ಲ ಅಂತಲ್ಲ, ಬೇರೆಯವ್ರದ್ದು ತಗೊಳ್ಬೇಕಾಗತ್ತೆ. ಆದರೆ ನಮ್ಮದೇ ಆಗಿರ್ತಕ್ಕಂಥ ಒಂದು ರೀತಿ ಇದೆ ಅಂತಾನೆ. ಆ ರೀತಿಯ ಆಧಾರದ ಮೇಲೆ ಎಲ್ಲರ ಕೈಗೂ ಕೆಲಸ ಕೊಡ್ತಾ, ದೇಶವನ್ನು ಎರಡೂ ಕಾಲಗಳ ಮೇಲೆ ನಿಲ್ಲಿಸ್ತಾ, ಒಂದ್ಸಲಿ ದೇಶದ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ, ಜಗತ್ತಲ್ಲಿ ಭಾರತಕ್ಕೊಂದು ತಾಣ ಏನಿದೆ ಅದನ್ನು ಉಳಿಸ್ಕೊಂಡು ಮತ್ತಷ್ಟು ಗೌರವವನ್ನು ಸಂಪಾದನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಬೇಕಾಗಿತ್ತು. ಆದರೆ ಭಾರತವನ್ನು ಭಿಕ್ಷೆ ಮಾಡಿಬಿಡೋವಂಥ ದೇಶ ಮಾಡಿಟ್ರು. ಪ್ರಜಾಪ್ರಭುತ್ವ ಆರೋಗ್ಯಕರವಾಗಿರ್ಬೇಕು ಅಂದರೆ ಈಗಿನ ಥರದ್ದಲ್ಲ. ಕೆಲವ್ರಿಗೆ ಇಶ್ಯೂನೇ ಇರಲ್ಲ, ಸಂಘಕ್ಕೆ ಬೈಯಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕಂದ್ರೆ ಇಶ್ಯೂ ಇಲ್ಲ ಅಂತ, ಎಲೆಕ್ಷನ್ ಬಂತು ಸಂಘಕ್ಕೆ ಬೈಯಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಒಂದು ವಿಪ್ಪಿಂಗ್ ಬಾಯ್ಸ್ ಅಂತ ಕರಿತೀವಿ ಅಂತ, ಆ ವಿಪ್ಪಿಂಗ್ ಬಾಯ್ ಬೇಕು ಅಂತ. ಇತ್ತೀಚೆಗೆ ನಮ್ಮ ರಾಜ್ಯದ ಪ್ರಮುಖ ನಾಯಕರು RSS ಬೈಯಕ್ಕೆ ಶುರು ಮಾಡ್ಕೊಂಡಿದ್ರು. ಅವ್ರದ್ದೊಂದು ಫೇಸ್ 15 ದಿನದ್ದು, ಅದು ಈಗ ಮುಕ್ತಾಯ ಆಗಿದೆ. ಮತ್ತೆ ಯಾವಾಗ ಆರಂಭ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರಿಗೆ ಯಾರು ಪುಸ್ತಕ ಕೊಟ್ಟರ ಇಂಗ್ಲೀಷ್ನವ್ರು ಬರೆದಿದ್ದು ಅಂತೂ ಗೊತ್ತಿಲ್ಲ ಅಂತಾರೆ. ಆ ಪುಸ್ತಕ ತೋರಿಸ್ತಿದ್ರು, ಅದನ್ನು ಓದಿದಾರ ಅಂತೂ ಗೊತ್ತಿಲ್ಲ. ಸಂಘಕ್ಕೆ ಬೈಯಕ್ಕೆ ಆರಂಭ ಮಾಡಿದ್ರು. ಅವರು ಮತ್ತು ಅವರ ಪರಿವಾರದ ಅನೇಕ ವ್ಯಕ್ತಿಗಳು ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಬಗ್ಗೆ ಖಾಸಗಿಯಾಗಿ ತುಂಬಾ ಅಭಿಮಾನದಿಂದ ಹೇಳಿರೋದಕ್ಕೆ ನಮ್ಮಲ್ಲೇ ಅನೇಕರು ಸಾಕ್ಷಿಗಳಿದ್ದೀವಿ. ಯಾಕೆಂದ್ರೆ ಹೊರಗಡೆ ಮಾತಾಡಿದ್ರೆ ಸುಲಭ ಅಲ್ಲ, ಒಳಗಡೆ ಬೈಯೋದು. ಬೈಯಕ್ಕೆ ಶುರು ಮಾಡಿದ್ರು. 15 ದಿನ ಸಿಂದಗಿ ಎಲೆಕ್ಷನ್ ಮುಗಿತು, ಅವ್ರ ಬೈಗಳು ನಿಲ್ತು. ಮುಂದಿನ ಎಲೆಕ್ಷನ್ ಪ್ರಾರಂಭ ಆಗ್ಬೋದು. ಯಾಕಂದ್ರೆ ಎಲ್ಲಿವರೆಗೆ ಮುಸಲ್ಮಾನ ಓಟು ಇಡುಗಂಟಲ್ಲಿ ಎಲ್ಲಿವರೆಗಾದ್ರೂ ಸಿಗ್ತಾ ಇರುತ್ತೋ, ಮುಸಲ್ಮಾನರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಎಲ್ಲಿವರೆಗೂ ಅದು ಇಡುಗಂಟಲ್ಲಿ ಸಿಗ್ತಾ ಇರುತ್ತೋ ಅವರನ್ನ ಮೂರ್ಖ ಮಾಡುವಂತ ರಾಜಕಾರಣಿಗಳು ನಮ್ಮ ದೇಶದಲ್ಲಿ ಸೃಷ್ಟಿ ಆಗ್ತಾನೆ ಇರ್ತಾರೆ. ಹಾಗೆ ಆ ಇಡುಗಂಟಿನ ಒಟ್ಟಿಗೆ ಸಿಕ್ಕೊಂಡಿದ್ದ ಮಾಡ್ತಕ್ಕಂಥ ತಂತ್ರಗಳು ಅಂತಾನೆ. ಹಾಗೆ ಆ ಕ್ರೆಡಿಬಿಲಿಟಿಯ ಬೆಂಚ್ ಮಾರ್ಕಿಗೆ ಇವತ್ತು ರಾಜಕೀಯದ ಕಾರಣಕ್ಕೆ ಹೇಳಿದೆ